ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಮ್ಮ ಮುಂದೆ ಹೇಳಿಕೊಟ್ಟಿರೋ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಮಿಂತ್ರಾ ಥೀಮ್ ಸಾಂಗ್. ಲವ್ ಸೈಕ್ಷಮ, ಅದು ಮಿಂತ್ರಾ ಥೀಮ್ ಸಾಂಗ್ ಅಲ್ಲ, IPL ಥೀಮ್ ಸಾಂಗ್. IPL ಥೀಮ್ ಸಾಂಗ್ 2021. ಸೊ ಈ ಥೀಮ್ ಸಾಂಗ್ ನ ಎಲ್ಲರೂ ನೋಡಿರ್ತೀರಾ ಅನ್ಕೊಂತೀನಿ. ಸೊ ಈ ಥೀಮ್ ಸಾಂಗ್ ನೋಡಿದ್ಮೇಲೆ ನನಗೇನಪ್ಪ ಅನ್ಸ್ತಾ ಇದೆ ಅಂದ್ರೆ, ಮಿಂತ್ರಾ ಕಂಪನಿಯವರು ಇಷ್ಟ ದಿವಸ ಪ್ಲೇಯರ್ಸ್ ಟಿ ಶರ್ಟ್ ಮೇಲೆ ಸ್ಪಾನ್ಸರ್ಶಿಪ್ ತಗೊಂಡಿದ್ರು. ಈ ಒಂದು ಥೀಮ್ ಸಾಂಗ್ ನ ನೋಡಿದ್ಮೇಲೆ ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಮಿಂತ್ರಾ ಆಪ್ನವರ ಥೀಮ್ ಸಾಂಗ್ ಅಲ್ಲೂ ಕೂಡ ತಮ್ಮ ಸ್ಪಾನ್ಸರ್ಶಿಪ್ ನ ತಗೊಂಡಿದ್ದಾರೆ. ಸೊ IPL ಥೀಮ್ ಸಾಂಗ್ ಹೇಗಿದೆ ನೋಡೋಣ ಬನ್ನಿ. ಗುರು ಚೆನ್ನಾಗಿರ್ಲಪ್ಪ. ಸುರೇಶ, ಸಕ್ಸೆಸ್ ಮಂತ್ರ ಯಾವ್ಯಾವು? ಅವೆಲ್ಲ ಇಲ್ಲಿ ನಿಷಿದ್ಧ. 5G ಕಾಲದಲ್ಲೂ ಓಬಿ ರಾಯನ್ ಗಾದೆಗಳು ಹೇಳ್ತಿಯಲ್ಲೋ. ನಮ್ಮ ಇಂಡಿಯಾದ ಸಕ್ಸಸ್ ಮಂತ್ರ ಕೇಳು. ಜಾನಿ ಜಾನಿ ಮೇಕಿಂಗ್ ಜಲೇಬಿ ಓಬಿರಾಯನ್ಗೆ ಈ ಕಾಲ ಬೇಬಿ. पहली फुर्सत में निकल. 9 to 5 ಕೆಲಸ ಬೇಜಾರಿ, ಲೈಫೇ ಬಲು ಕ್ರೇಜಿ. ಇದು ನಮ್ಮ ಸ್ವಾಗ ಸೂತ್ರ, ಇಂಡಿಯಾದ ಸ್ವಂತ ಮಂತ್ರ. ಇದು ನಮ್ಮ ಸ್ವಾಗ ಸೂತ್ರ, ಇಂಡಿಯಾದ ಕಂಪನಿ ಮಿಂತ್ರಾ. ಬೆಂಕಿ ಬಿರುಗಾಲಿ ಏನೇ ಬಂದ್ರು ಗೆಲುವು ನಮ್ದೇ. ಫ್ಯಾಷನ್ ನ ಬೆನ್ನೇರಿ ಮುನ್ನುಗ್ತಾ ಇರೋದೆ ನೋಡಿ ಸ್ವಾಮಿ, ನಾವ್ ಇರೋದೆ ಹೀಗೆ. ಇದು ನಮ್ಮ ಸ್ವಾಗ ಸೂತ್ರ, ಇಂಡಿಯಾದ ಸ್ವಂತ ಮಂತ್ರ. ಇದು ನಮ್ಮ ಸ್ವಾಗ ಸೂತ್ರ, ಇಂಡಿಯಾದ ಸ್ವಂತ ಮಂತ್ರ. ये हमारी कार है और ये हमें और ये हमारी पार्टी हो रही है. ನನ್ನ ಪ್ರಕಾರ IPL ಥೀಮ್ ಸಾಂಗ್ ಅಂದ್ರೆ ಹಿಂಗಿರ್ಬೇಕಪ್ಪ. ಶೂರರ ವೀರರ ಆಟವಿದು, ರೋಮಾಂಚಕ ರೋಚಕ ಕೂಟವಿದು. ಶಬ್ದಗಳಿಲ್ಲ ಬಣ್ಣಿಸಲು. ಹಂಗೆ ಒಂದ್ ಗೋಲ್ಡನ್ ಬಜಾರ್ ಒತ್ಬಿಡಿ ಸಾರ್. ಇಷ್ಟು ವರ್ಷದಲ್ಲಿ ಯಾವ IPL ಥೀಮ್ ಸಾಂಗ್ ನಿಮಗೆ ಇಷ್ಟನೋ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ಬೇಕು ಅಂತ ವಿನಂತಿ.